ಮಂಗಳೂರಿನ ಕಾಂಚನಹುಂಡಿ ಶೋರೂಂನಲ್ಲಿ ವಿಶ್ವ ಮಹಿಳಾ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಿದರು. ಕಾರ್ಯಕ್ರಮದಲ್ಲಿ ಕಂಕನಾಡಿಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಳಿನಿ ಜೆ ಕುಮಾರ್, ಮಂಗಳೂರಿನ ಕಾರ್ಮಿಕಾಧಿಕಾರಿ ಕಾವೇರಿ ಟಿ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಈ ಸಂದರ್ಭದಲ್ಲಿ ಐಸಿಸಿ ಕಮಿಟಿಯ ಅಧ್ಯಕ್ಷರಾದ ಸಬಿತಾ ಕಿಶೋರ್, ಸೆಕ್ರೆಟರಿ ಪೂಜಾ ಸಂಪತ್, ಕಾಂಚನಹುಂಡಿ ಸಂಸ್ಥೆಯ ಸೇಲ್ಸ್ ಮ್ಯಾನೇಜರ್ ಗಣಪತಿ, ಸರ್ವಿಸ್ ಮ್ಯಾನೇಜರ್ ಕಿರಣ್ ಅಂಗಡಿ, ಎಚ್ಆರ್ ಮ್ಯಾನೇಜರ್ ಮೊಹಮ್ಮದ್ ರಿಯಾಜ್, ಸಂಸ್ಥೆಯ ಗ್ರಾಹಕರಾದ ನಳಿನಿ ಆರ್, ಶಹನಾಜ್ ಅಜೀಜ್, ರೀಟಾ ಲೋಪೋ, ಶೀತಲ್, ಪ್ರಜ್ಞಾ, ರಹನಾ, ಅಶ್ವಥ್, ಪರ್ವೇಜ್, ಯಾಸ್ಮೀನ್ ಉಪಸ್ಥಿತರಿದ್ದರು. ಬುದ್ಧಿವಂತರ ಜಿಲ್ಲೆ ಅಂತ ಹೆಸರು ಉಳ್ಳೋದು ಅಲ್ಲ. ಸೊ ಆ ಬುದ್ಧಿವಂತರ ಜಿಲ್ಲೆಗೆ ಎಲ್ಲರೂ ನನ್ನ ಸ್ವಲ್ಪ ಕ್ವೆಶನ್ ಮಾಡಿದ್ರು. ಸೊ ನಾವೆಲ್ಲ ಬಳ್ಳಾರಿಯಿಂದ ಹೇಗೆ ಆಡಳಿತ ಮಾಡ್ತೀರಾ? ಸೊ ಇಸ್ ಇಟ್ ಪಾಸಿಬಲ್? ಎಸ್, ಇಟ್ ಇಸ್ ಪಾಸಿಬಲ್. ಆ ಥರ ಏನಿಲ್ಲ. ಎವ್ರಿಬಡಿ ಕ್ಯಾನ್ ಡೂ ಎನಿಥಿಂಗ್. ವಿಮೆನ್ ಕ್ಯಾನ್ ಡೂ ಎನಿಥಿಂಗ್, ಎನಿ ಟೈಮ್, ಎನಿವೇರ್. ಓಕೆ, ಸೊ ಎಲ್ಲ ಕ್ಷೇತ್ರಗಳಲ್ಲಿ, ವಿವಿಧವಾದ ಕ್ಷೇತ್ರಗಳಲ್ಲಿ ಇವತ್ತು ವಿ ಕ್ಯಾನ್ ಸಿ ವಿಮೆನ್ ಸ್ಟ್ಯಾಂಡಿಂಗ್ ಇನ್ ದ ಫಸ್ಟ್ ಆ್ಯಂಡ್ ಡೂಯಿಂಗ್ ದ ಜಾಬ್. ಸೊ ಇದು ದಟ್ ಜಸ್ಟ್ ನಥಿಂಗ್ ಬಟ್ ಮೆನ್ ಪ್ರೋತ್ಸಾಹದಿಂದ ಅಂತ ಹೇಳ್ಬೋದು. ಬಿಕಾಸ್ ನಿಮ್ಗೆ ಎಷ್ಟೋ ಫ್ರೆಂಡ್ಸ್ ಇರ್ಬೋದು, ಮೆನ್ ವಿಲ್ ಕೋಆರ್ಡಿನೇಟ್ ಮಾಡಿಕೊಂಡು ನಿಮಗೆ ಇಲ್ಲ ನೀವು ಮುಂದೆ ಬರ್ತೀರಾ, ಬರಬಹುದು ಅಂತ ಹೇಳಿ. ಸೊ ಇಟ್ಸ್ ವೆರಿ ಹಂಬಲ್ ಟು ಸಿ. ನನಗೆ ಇವತ್ತು ದಿಸ್ ಇಸ್ ಒನ್ ಚೇಂಜ್ ಐ ಕ್ಯಾನ್ ಸಿ ಮಂಗಳೂರಿನಲ್ಲಿ ಹುಂಡೈಸ್ ಫ್ಯಾಮಿಲಿ. ಇಟ್ಸ್ ಎಲ್ಲ ಸ್ಟಾಫ್ ನಿಂತ್ಕೊಂಡು